ಕರ್ನಾಟಕದಲ್ಲಿ ಚುನಾವಣೆಯ ಕಾವು ದಿನದಿನಕ್ಕೆ ಏರ್ತಾ ಇದೆ. ಈ ಬಾರಿ ಕರ್ನಾಟಕದ ಜನತೆ ನಿಶ್ಚಯ ಮಾಡಿದ್ದಾರೆ. 2008, 2013, 2018 ಈ ಎಲ್ಲ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪಷ್ಟವಾದಂಥ ಬಹುಮತ ಇಲ್ಲದೆ ಒಂದು ಸರಿಯಾದಂಥ ಆಡಳಿತವನ್ನು ಕರ್ನಾಟಕದ ಜನತೆಗೆ ನಿರೀಕ್ಷೆಗೆ ಅನುಗುಣವಾಗಿ ಸಿಗಲಿಲ್ಲ. ಅದಕ್ಕೋಸ್ಕರ 2023ನೇ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಈ ರಾಜ್ಯದಲ್ಲಿ ಅಧಿಕಾರವನ್ನು ಕೊಡಬೇಕು ಎಂಬುದನ್ನು ಕರ್ನಾಟಕದ ಜನತೆ ಒಂದು ನಿಶ್ಚಯ ಮಾಡಿದ್ದಾರೆ. ಈ ಚುನಾವಣೆಯ ಸಂದರ್ಭದಲ್ಲಿ ಕರ್ನಾಟಕದ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ವಾತಾವರಣವನ್ನು ಗಮನಿಸಿದಾಗ, ನಮ್ಮೆಲ್ಲ ಸಭೆ ಸಮಾರಂಭಗಳು ಕಾರ್ಯಕ್ರಮಗಳು ಇದನ್ನೆಲ್ಲ ಗಮನಿಸಿದಾಗ ಭಾರತೀಯ ಜನತಾ ಪಾರ್ಟಿಗೆ ಒಂದು ಅಭೂತಪೂರ್ವವಾದಂಥ ಬೆಂಬಲ ಇವತ್ತು ಸಿಗ್ತಾ ಇದೆ. ನಮ್ಮ ಪಾರ್ಟಿಯ ಬೂತ್ ವಿಜಯ ಅಭಿಯಾನ ಇರ್ಬೋದು, ವಿಜಯ ಸಂಕಲ್ಪ ರಥಯಾತ್ರೆ ಇರ್ಬೋದು, ಚುನಾವಣೆ ಘೋಷಣೆಯಾದ ನಂತರ ನಮ್ಮ ರಾಷ್ಟ್ರೀಯ ನಾಯಕರ ಬೃಹತ್ ರ್ಯಾಲಿ, ರೋಡ್ ಶೋ ಎಲ್ಲ ಕಾರ್ಯಕ್ರಮಗಳನ್ನು ನಾವೆಲ್ಲರೂ ವೀಕ್ಷಣೆ ಮಾಡಿದಾಗ ಪ್ರತಿಯೊಂದು ಕಾರ್ಯಕ್ರಮ ಇವತ್ತು ಯಶಸ್ವಿ ಆಗ್ತಾ ಇದೆ. ಜನ ಇವತ್ತು ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಲಕ್ಷಾಂತರ ಜನ ಭಾಗವಹಿಸ್ತಾ ಇದ್ದಾರೆ. ಈ ರೀತಿಯ ಒಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮ ಮತ್ತೊಮ್ಮೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯಲಿಕ್ಕಿದೆ. ಇದೇ ಬರುವ 3ನೇ ತಾರೀಕು ಬುಧವಾರ ಬೆಳಿಗ್ಗೆ 10:30 ಗಂಟೆಗೆ ಸರಿಯಾಗಿ ನಮ್ಮ ದೇಶದ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಮತ್ತೊಮ್ಮೆ ಆಗಮಿಸ್ತಾ ಇದ್ದಾರೆ. ಈ ಕರ್ನಾಟಕದ ಮೇಲೆ ವಿಶೇಷ ಪ್ರೀತಿಯನ್ನು ಇಟ್ಕೊಂಡಿರುವಂಥ ಮೋದಿಜಿಯವರು, ಅದರಲ್ಲೂ ಮುಖ್ಯವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮೇಲೆ ಒಂದು ವಿಶೇಷವಾದಂಥ ಒಂದು ಅಭಿಮಾನವನ್ನು ಇಟ್ಕೊಂಡಿರುವಂತಹ ಪ್ರಧಾನಮಂತ್ರಿಯವರ ಆಗಮನದ ನಿರೀಕ್ಷೆಯಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು, ಈ ಜಿಲ್ಲೆಯ ಜನತೆ ಬಹಳ ತವಕದಿಂದ ಕಾಯ್ತಾ ಇದ್ದಾರೆ. ಮೋದಿಜಿಯವರನ್ನು ನೋಡಬೇಕು. ಈ ಬಾರಿ ಮೋದಿಜಿ ಬಂದಾಗ ಕೇವಲ ಪ್ರಧಾನಮಂತ್ರಿಯಾಗಿ ಬರ್ತಾ ಇಲ್ಲ, ಜಗತ್ತಿನ ನಂಬರ್ 1 ನಾಯಕನಾಗಿ ಬರ್ತಾ ಇದ್ದಾರೆ. ಇವತ್ತು ಜಗತ್ತಿನ ಎಲ್ಲ ಸಮೀಕ್ಷೆ ಹೇಳಿದೆ, ಜಗತ್ತಿನಲ್ಲಿ ನಂಬರ್ 1 ನಾಯಕ ಯಾರು ಅಂತ ಕೇಳಿದರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಜಿ. ಈ ನಿಟ್ಟಿನಲ್ಲಿ ಜಗತ್ತಿನ ನಂಬರ್ 1 ನಾಯಕನಾಗಿ ಇವತ್ತು ಬರುವಂಥ ಸಂದರ್ಭದಲ್ಲಿ ಮೋದಿಜಿಯವರನ್ನು ನೋಡಬೇಕು, ಅವರ ಪ್ರೇರಣಾದಾಯಕವಾಗಿರುವಂತಹ ಮಾತುಗಳನ್ನು ಕೇಳಬೇಕು. ಆ ಮೂಲಕ ಅವರ ಪ್ರೇರಣಾದಾಯಕ ಮಾತುಗಳ ಮುಖಾಂತರ ಇನ್ನಷ್ಟು ಉತ್ಸಾಹವನ್ನು ಪಡೆದುಕೊಂಡು ನಮ್ಮ ಕಾರ್ಯಕರ್ತರು ಚುನಾವಣೆಯ ಕಣಕ್ಕೆ ಧುಮುಕಬೇಕು ಎನ್ನುವ ಉತ್ಸಾಹದಲ್ಲಿ ಕಾರ್ಯಕರ್ತರು ಸಜ್ಜಾಗಿ ನಿಂತಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ 8 ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಶಾಸಕರುಗಳ ನೇತೃತ್ವದಲ್ಲಿ, ನಮ್ಮ ಪಾರ್ಟಿಯ ಅಧ್ಯಕ್ಷರುಗಳ ನೇತೃತ್ವದಲ್ಲಿ ಈಗಾಗಲೇ ಪೂರ್ವಭಾವಿ ಸಭೆಗಳು ನಡೀತಾ ಇದೆ. ಪ್ರತಿಯೊಂದು ಬೂತಿನಿಂದ ಕಾರ್ಯಕರ್ತರು ಬರಬೇಕು ಅಂತ ನಾವು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಕಾರ್ಯಕರ್ತರ ಜೊತೆಗೆ ಸಹಸ್ರಾರು ಸಂಖ್ಯೆಯಲ್ಲಿ ಮತದಾರ ಬಂಧುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅದರ ಜೊತೆಗೆ ಈ ಬಾರಿ ನಾವು ಮೊದಲ ಬಾರಿಗೆ ನಗರ ಭಾಗವನ್ನು ಬಿಟ್ಟು ಇವತ್ತು ಗ್ರಾಮಾಂತರ ಭಾಗದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಹಲವು ಬಾರಿ ನಾವು ಮಂಗಳೂರಿನ ಕೇಂದ್ರ ಮೈದಾನ ಇರ್ಬೋದು ಅಥವಾ ಕೋಳೂರಿನ ಗೋಲ್ಡ್ ಪಿನ್ ಸಿಟಿಯ ಮೈದಾನದಲ್ಲಿರ್ಬೋದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಎಲ್ಲ ಕಾರ್ಯಕ್ರಮದಲ್ಲಿ ಜನಗಂಗುಳಿ, ಸಾಕಷ್ಟು ವಾಹನದ ದಟ್ಟಣದ ಪರಿಣಾಮದಿಂದಾಗಿ ಟ್ರಾಫಿಕ್ ಜಾಮ್ ಇರ್ಬೋದು ಅಥವಾ ಬೇರೆ ಎಲ್ಲ ಸಮಸ್ಯೆಗಳಿಂದ ಜನಸಾಮಾನ್ಯರಿಗೆ ಸ್ವಲ್ಪ ತೊಂದರೆ ಆಗ್ತಾಯಿತ್ತು. ಆದರೆ ಈ ಬಾರಿ ನಾವು ಗ್ರಾಮಾಂತರ ಭಾಗದಲ್ಲಿ ಇಡುವುದರ ಮುಖಾಂತರ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಮಧ್ಯಭಾಗದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದ್ರ ಮುಖಾಂತರ ಉಡುಪಿ ಜಿಲ್ಲೆಯ ಕಾರ್ಯಕರ್ತರಿಗೆ ಕೂಡ ಅದು ಸಹಕಾರಿಯಾಗಬೇಕು ಎನ್ನುವ ಹಿನ್ನೆಲೆಯಲ್ಲಿ ನಾವು ಮುಲ್ಕಿಯ ನಗರ ಭಾಗದಲ್ಲಿರುವಂತಹ ಕೊಲ್ನಾಡು ಎನ್ನುವಂಥ ಪ್ರದೇಶದಲ್ಲಿ ನಮ್ಮ ಆತ್ಮೀಯರ ಸ್ವಂತ ಜಾಗದಲ್ಲಿ ಒಂದು ವ್ಯವಸ್ಥಿತವಾದಂಥ
ಮೈದಾನವನ್ನು ನಿರ್ಮಿಸಿ ಕಾರ್ಯಕ್ರಮಕ್ಕೆ ಬೇಕಾದಂಥ ಸಕಲ ತಯಾರಿಗಳು ಇವತ್ತು ನಡೀತಾ ಇದೆ. ವೇದಿಕೆ, ಜನರಿಗೆ ಕೂತ್ಕೊಳ್ಳಿಕ್ಕೆ ಬೇಕಾದಂಥ ಪೆಂಡಲ್ನ ವ್ಯವಸ್ಥೆ, ಅವರ ಭದ್ರತೆಗೆ ಅನುಗುಣವಾಗಿ ಬೇಕಾಗಿರುವಂಥ ಸಕಲ ವ್ಯವಸ್ಥೆಗಳನ್ನು ಕೂಡ ಇವತ್ತು ಮಾಡ್ತಾ ಇದ್ದೇವೆ. ಆದರೆ ಈ ಬಾರಿ ಇನ್ನೊಂದು ವಿಶೇಷ ಏನು ಅಂತ ಕೇಳಿದರೆ, ಕಾರ್ಯಕ್ರಮದ ಪಕ್ಕದಲ್ಲೇ ನಮಗೆ ವಿಶಾಲವಾದಂಥ ಪ್ರದೇಶಗಳು ಸಿಕ್ಕಿದ ಪರಿಣಾಮದಿಂದ ಟ್ರಾಫಿಕ್ಕಿನ ಸಮಸ್ಯೆ ಕೂಡ ನಿವಾರಣೆ ಆಗ್ತಾ ಇದೆ. ಹಲವು ಕಾರ್ಯಕ್ರಮಗಳನ್ನು ನಾವು ಗಮನಿಸಿದಾಗ ಕಾರ್ಯಕ್ರಮ ಒಂದು ಕಡೆ ಇರ್ತದೆ, 2 ಕಿಲೋಮೀಟರ್ 3 ಕಿಲೋಮೀಟರ್ ದೂರದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರ್ತದೆ. ಆದರೆ ಈ ಬಾರಿ ವಿಶೇಷತೆ, ಕಾರ್ಯಕ್ರಮದ ವೇದಿಕೆಯ ಬಹಳ ಅತಿ ಸಮೀಪದಲ್ಲಿ ವಿಶಾಲವಾದಂಥ ಮೈದಾನವನ್ನು ನಾವೆಲ್ಲ ಸುಸಜ್ಜಿತವಾಗಿ ಅದನ್ನು ಸಿದ್ಧ ಮಾಡಿದ್ದೇವೆ. ಬಹಳ ಪ್ರಮುಖವಾಗಿರುವಂಥ ಮುಖ್ಯ ರಸ್ತೆಯ ಆ ಭಾಗದಲ್ಲಿ ಕೂಡ ಸಾಕಷ್ಟು ಬಸ್ಸುಗಳನ್ನು ನಿಲ್ಲಿಸಲಿಕ್ಕೆ ವ್ಯವಸ್ಥೆ ಇದೆ. ಎಷ್ಟು ವಾಹನಗಳು ಬಂದರೂ ಕೂಡ ವ್ಯವಸ್ಥಿತವಾಗಿ ಪಾರ್ಕಿಂಗ್ ಮಾಡಲಿಕ್ಕೆ ಬೇಕಾದಂಥ ಮೈದಾನ ಇವತ್ತು ಸಜ್ಜಾಗಿದೆ. ಅದರಿಂದಾಗಿ ಕಾರ್ಯಕ್ರಮಕ್ಕೆ ಬರುವಂಥ ನಮ್ಮ ಕಾರ್ಯಕರ್ತರಿಗೆ, ಮತದಾರ ಬಂಧುಗಳಿಗೆ, ಅಭಿಮಾನಿಗಳಿಗೆ, ಹಿತೈಷಿಗಳಿಗೆ ಇವರ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಆದರೆ ಮಾಧ್ಯಮದ ಮುಖಾಂತರ ಬರುವಂಥ ಎಲ್ಲ ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗೆ, ಹಿತೈಷಿಗಳಿಗೆ, ಮತದಾರ ಬಂಧುಗಳಿಗೆ ಒಂದು ವಿನಂತಿ, ಎಲ್ಲ ಬರುವಂಥ ಅಭಿಮಾನಿಗಳು ಬೆಳಿಗ್ಗೆ 9 ಗಂಟೆಗೆ ಬರಬೇಕು. ಭಾಳ ಭದ್ರತೆಯ ದೃಷ್ಟಿಯಿಂದ ಅವರು ಬರೋದು ತಡವಾಗಿ ಬಿಟ್ಟರೆ, ಮತ್ತು ಒಂದು ವೇಳೆ ಅವರು ಅಲ್ಲಿಂದ ಟೇಕಪ್ ಆದಮೇಲೆ ಎಲ್ಲ ಟ್ರಾಫಿಕನ್ನು ಬಂದ್ ಮಾಡ್ತಾರೆ. ಟ್ರಾಫಿಕ್ ಬಂದಾದ ಮೇಲೆ ಯಾವುದೇ ಮೂವ್ಮೆಂಟನ್ನು ಮಾಡಲಿಕ್ಕೆ ಬಿಡೋದಿಲ್ಲ. ಈಗ ಬಂದಿರುವಂಥ ಮಾಹಿತಿಯ ಪ್ರಕಾರ ಅವರು ಮಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಆಗಮಿಸ್ತಾರೆ. ಅಲ್ಲಿಂದ ಹೆಲಿಕಾಪ್ಟರ್ನಲ್ಲಿ ಇನ್ನಷ್ಟೇ ಎಲ್ಲಿ ಇಳಿಯುವುದಂತ ನಿಶ್ಚಯ ಆಗಬೇಕಾಗಿದೆ. 3 ಕಡೆ ಹೆಲಿಪ್ಯಾಡ್ನ ವ್ಯವಸ್ಥೆ ಇದೆ. ಒಂದು ಕಾರ್ಯಕ್ರಮದ ಪಕ್ಕದಲ್ಲಿ, ಇನ್ನೊಂದು NITK ಕಾಲೇಜಿನಲ್ಲಿ, ಇನ್ನೊಂದು NMPT. ಈ 3 ಹೆಲಿಪ್ಯಾಡಲ್ಲಿ ಯಾವುದನ್ನು ಅವರು ಸಿಲೆಕ್ಟ್ ಮಾಡ್ತಾರೆ ಅದು ಭದ್ರತಾ ವ್ಯವಸ್ಥೆಗೆ ಬಿಟ್ಟಿರುವಂಥದ್ದು. ಆದರೆ ಒಂದು ವೇಳೆ ಏರ್ಪೋರ್ಟ್ನಲ್ಲಿ ಅವರು ಹೆಲಿಕಾಪ್ಟರ್ನಲ್ಲಿ ಟೇಕಪ್ ಆದ ನಂತರ ಇಡೀ ಎಲ್ಲ ವ್ಯವಸ್ಥೆಯನ್ನು ಇಲ್ಲಿ ಮೂವ್ಮೆಂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಆಸನವನ್ನು ಸ್ವೀಕಾರ ಮಾಡುವಂಥ ಎಲ್ಲರೂ ಕಾರ್ಯಕರ್ತರು, ನಮ್ಮ ಅಭಿಮಾನಿಗಳು, ಮತದಾರರು 9 ಗಂಟೆಗೆ ದಯವಿಟ್ಟು ಬರಬೇಕು. ಅದರ ನಂತರ ಬರುವಾಗ ತಡವಾಗಿ ಬಿಟ್ಟರೆ ತಮ್ಮ ವಾಹನವನ್ನು ಕೂಡ ತರಲಿಕ್ಕಾಗುವುದಿಲ್ಲ, ನಡ್ಕೊಂಡು ಕೂಡ ಬರಲಿಕ್ಕೆ ಮೂಮೆಂಟನ್ನು ಬಿಡುವುದಿಲ್ಲ. ಒಟ್ಟು ಭದ್ರತಾ ದೃಷ್ಟಿಯಿಂದ ತಾವೆಲ್ಲರೂ ಸಹಕಾರವನ್ನು ಕೊಡಬೇಕು ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸಾಕಷ್ಟು ತಯಾರಿಗಳಾಗಿದೆ. ಮೋದಿಯ ಪ್ರತಿಯೊಂದು ಕಾರ್ಯಕ್ರಮ ಒಂದೊಂದು ಕಾರ್ಯಕ್ರಮಕ್ಕಿಂತ ಒಂದೊಂದು ಕಾರ್ಯಕ್ರಮ ಹೆಚ್ಚುವರಿಯಾಗಿ ಹೋದದ್ದನ್ನು ತಾವೆಲ್ಲರೂ ಗಮನಿಸಿದ್ದೀರಿ. ಒಂದು ಕಾರ್ಯಕ್ರಮದಲ್ಲಿ 1 ಲಕ್ಷ ಸೇರಿದರೆ ಇನ್ನೊಂದು ಕಾರ್ಯಕ್ರಮದಲ್ಲಿ 1.5 ಲಕ್ಷ, ಇನ್ನೊಂದು ಕಾರ್ಯಕ್ರಮದಲ್ಲಿ 2 ಲಕ್ಷ. ಈ ರೀತಿ ನಮ್ಮ ನಿರೀಕ್ಷೆಗೂ ಮೀರಿ ಪ್ರತಿಯೊಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಈ ಬಾರಿ ಕೂಡ ನಮಗೆ ವಿಶ್ವಾಸ ಇದೆ, ಈ ಹಿಂದಿನ ಎಲ್ಲ ದಾಖಲೆಗಳನ್ನು ಈ ಸಮಾವೇಶ ಮುರಿತದೆ. ಲಕ್ಷಾಂತರ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಒಂದು ದೊಡ್ಡ ಇತಿಹಾಸ, ಹೊಸ ಇತಿಹಾಸ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೊಮ್ಮೆ ನಿರ್ಮಾಣ ಆಗ್ತದೆ ಎನ್ನುವ ಆತ್ಮವಿಶ್ವಾಸ ಇದೆ. ಎಲ್ಲ ತಯಾರಿಗಳಾಗಿದೆ. ಅವರ ಆತಿಥ್ಯಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲೆಯ ತಿಂಡಿ ತಿನಿಸುಗಳನ್ನು ಅವರು ಬಹಳ ಇಷ್ಟಪಟ್ಟಿದ್ದಾರೆ. ಗೊತ್ತಿದೆ ನಿಮಗೆ, ನಮ್ಮ ಇಲ್ಲಿಯ ಒಂದು ಬಡವರ ತಿನಿಸು ಅಂತ ಹೇಳಿದರೆ ಕೂಡ ತಪ್ಪಾಗಲಿಕ್ಕಿಲ್ಲ, ಅವಲಕ್ಕಿ ಉಪ್ಪಿಟ್ಟು. ಅದನ್ನು ಕೂಡ ಅವರು ಸ್ವೀಕಾರ ಮಾಡಿ ಭಾಳ ಇಷ್ಟಪಟ್ಟಿದ್ದಾರೆ. ಆ ತಿನಿಸುಗಳನ್ನು ಕೂಡ ನಾವು ಅವರ ಉಪಹಾರಕ್ಕೋಸ್ಕರ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ನಮ್ಮ ಜಿಲ್ಲೆಯ ಮೂಡೆ ನಮ್ಗೆ ಗೊತ್ತಿದೆ, ಅದನ್ನು ಕೂಡ ನಾವು ವ್ಯವಸ್ಥೆ ಮಾಡಿದ್ದೇವೆ. ಇಲ್ಲಿಯ ನೀರ್ದೋಸೆ ಇರ್ಬೋದು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ವಿಶೇಷ ಖಾದ್ಯಗಳನ್ನು ತಯಾರಿಸಿ ಕೂಡ ಅವರ ಆತಿಥ್ಯಕ್ಕೋಸ್ಕರ ಎರಡೂ ಭಾಗದಲ್ಲಿ ಇಟ್ಟಿದ್ದೇವೆ. ಒಂದು ವಿಮಾನ ನಿಲ್ದಾಣ ಇರ್ಬೋದು, ಹೆಲಿಪ್ಯಾಡ್ ಇರುವಂಥ ವ್ಯವಸ್ಥೆ ಇರ್ಬೋದು, ಅಥವಾ ಇಲ್ಲಿ 3 ಕಡೆ ಕೂಡ ಅವರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದನ್ನು ಕೂಡ ಅವರು ಸ್ವೀಕಾರ ಮಾಡ್ತಾರೆ ಎನ್ನುವಂಥ ವಿಶ್ವಾಸ ಇದೆ. ಒಟ್ಟು ಈ ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲೆಯ ಚುನಾವಣಾ ಕಾರ್ಯಕ್ಕೆ, ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ, ಈ ಎರಡೂ ಜಿಲ್ಲೆಯ ನಮ್ಮ ಚುನಾವಣಾ ಕಾರ್ಯಕ್ಕೆ ಅದು ವೇಗವನ್ನು ಕೊಡ್ತದೆ. ಅದೇ ರೀತಿ ನಮ್ಮ ಕಾರ್ಯಕರ್ತರಿಗೆ ಪ್ರೇರಣೆ ಸಿಗ್ತದೆ. ಅವರ ಮಾತುಗಳು,
ಅವರ ಪ್ರೇರಣಾದಾಯಕವಾದಂಥ ಹಿತನುಡಿಗಳು ನಮ್ಮೆಲ್ಲ ಕಾರ್ಯಕರ್ತರಿಗೆ ಅದೊಂದು ವಿಶೇಷವಾದಂತಹ ಒಂದು ಶಕ್ತಿಯನ್ನು ಕೊಡ್ತದೆ. ಈ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8 ವಿಧಾನಸಭಾ ಕ್ಷೇತ್ರದಲ್ಲಿ 8ರಲ್ಲಿ 8 ನಮ್ಮ ಅಭ್ಯರ್ಥಿಗಳು ಕೂಡ ಗೆಲ್ತಾರೆ. ಕರ್ನಾಟಕದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ ಎನ್ನುವಂಥ ಆತ್ಮವಿಶ್ವಾಸ ಇದೆ. ಇಡೀ ಕರ್ನಾಟಕದಲ್ಲಿ ನಡೆಯುತ್ತಿರುವಂಥ ಮೋದಿಜಿಯವರ ರ್ಯಾಲಿಗಳೇನಿದೆ ಅದು ದಿನಕ್ಕೆ ಹೊಸ ಹೊಸ ಇತಿಹಾಸವನ್ನು ನಿರ್ಮಾಣ ಮಾಡುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಅದು ರೋಡ್ ಶೋ ಇರ್ಬೋದು, ಸಾರ್ವಜನಿಕ ಸಭೆ ಇರ್ಬೋದು, ಎಲ್ಲ ಸಭೆಗಳು ಕಳೆದೆಲ್ಲ ಸಭೆಗಳಿಗಿಂತ ಹೊಸ ಇತಿಹಾಸ ಇವತ್ತು ನಿರ್ಮಾಣ ಆಗ್ತಾ ಇದೆ. ಎಲ್ಲಿ BJPಯ ಶಕ್ತಿ ಕಡಿಮೆ ಇದೆ ಅಂಥ ಜಿಲ್ಲೆಯಲ್ಲೂ ಕೂಡ ಇವತ್ತು ನರೇಂದ್ರ ಮೋದಿಜಿಯವರ ಕಾರ್ಯಕ್ರಮ ಯಶಸ್ವಿಯಾಗುವುದನ್ನು ನಾವೆಲ್ಲ ಗಮನಿಸ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಒಂದು ಕಾರ್ಯಕ್ರಮ ಮತ್ತೊಮ್ಮೆ ಇತಿಹಾಸವನ್ನು ನಿರ್ಮಾಣ ಮಾಡ್ತದೆ ಎನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯಕ್ರಮ ಇದು, ಅದರ ಮಧ್ಯಭಾಗದಲ್ಲಿ ಇಟ್ಟಿದ್ದೇವೆ. ಉಡುಪಿಯಲ್ಲಿ ಮೋದಿಜಿಯವರ ಕಾರ್ಯಕ್ರಮ ಇಲ್ಲ, ಅದಕ್ಕೋಸ್ಕರ ಉಡುಪಿಯವರೆಲ್ಲ ಕಾರ್ಯಕರ್ತರು ಇಲ್ಲಿಗೆ ಬರ್ತಾರೆ. 13 ಕ್ಷೇತ್ರ ಆಗುತ್ತೆ. 2 ಜಿಲ್ಲೆಯ ಅಭ್ಯರ್ಥಿಗಳು ವೇದಿಕೆಯಲ್ಲಿ ಇರ್ತಾರೆ. ಇಲೆಕ್ಷನ್ ಕಮಿಷನ್ ಕೋಡ್ ಆಫ್ ಕಾಂಡಕ್ಟ್ ಇರುವುದರಿಂದ ಮೊನ್ನೆದ ಕಾರ್ಯಕ್ರಮದ ಹಾಗೆ ನೀವು ಹೇಳಿದಾಗೆ ತುಂಬ ಸಂಗತಿಗಳು ಮೂಡೆ ಅದೆಲ್ಲ ಕೊಡ್ಲಿಕ್ಕೆ ಆಗುವುದಿಲ್ಲ. ಆದರೆ ಬೆಳಿಗ್ಗೆ ಬೇಗ ಬರ್ತಾ ಇರೋದ್ರಿಂದ ಅವರಿಗೆ ಸ್ವಲ್ಪ ಬಾಯರ್ಕೆ ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಿರ್ಣಯಿಸಿದ್ದೇವೆ. ಮಾಧ್ಯಮದವರಿಗೂ ಕೂಡ ಈಗಾಗಲೇ ಮಾತುಕತೆ ಆಗಿದೆ ಪೊಲೀಸ್ ಅಧಿಕಾರಿಗಳೊಟ್ಟಿಗೆ. ಆ ಪಾಸು ಅದೆಲ್ಲ ಸಂಗತಿಗಳು ಮತ್ತೆ ವಾಹನಗಳ ವ್ಯವಸ್ಥೆ